ನಮಸ್ತೆ ಎಲ್ಲರಿಗೂ. ಮಾತೆರೆಗ್ಲ ಸೊಲ್ಮೇಲು. ನಾನಿವತ್ತು ಮಂಗಳೂರಿನ ಫೇಮಸ್ ನಾರಾಯಣ್ ಹೋಟೆಲ್ ಸ್ಟೈಲ್ನಲ್ಲಿ ಫಿಶ್ ಫ್ರೈ ರೆಸಿಪಿ ಮಾಡಿ ನಿಮಗೆಲ್ಲರಿಗೂ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ಫಿಶ್ ಫ್ರೈ ಮಾಡಲಿಕ್ಕೆ ನಾವಿವತ್ತು ಮಂಗಳೂರಿನ ಸ್ಟೇಟ್ ಬ್ಯಾಂಕ್ನಲ್ಲಿರುವ ಫಿಶ್ ಮಾರ್ಕೆಟ್ಗೆ ಬಂದಿದ್ದೇವೆ. ಇಲ್ಲಿ ತುಂಬ ಜನ ಮೀನು ಮಾರುವವರು ಇರ್ತಾರೆ, ಹಾಗೆ ಇಲ್ಲಿ ಎಲ್ಲ ತರಹದ ಫಿಶ್ಗಳು ಸಿಗ್ತದೆ. ಸೊ ನಾನಿವತ್ತು ನಾರಾಯಣ್ ಹೋಟೆಲ್ ಸ್ಟೈಲ್ ಫಿಶ್ ಫ್ರೈ ಮಾಡಲಿಕ್ಕೆ ಅಂಜಲ್ ಮೀನನ್ನು ತಗೊಂಡಿದ್ದೇನೆ. ನಾವು ತಗೊಂಡ ಅಂಜಲ್ ಮೀನು ಸುಮಾರು 5-6 kg ಇತ್ತು. ಈ ಅಂಜಲ್ ಮೀನು ತುಂಬ ಸಾಫ್ಟ್. ಸೊ ಇದರ ಫಿಶ್ ಫ್ರೈ ಮಾಡಲಿಕ್ಕೆ ಪೀಸ್ ತುಂಬ ತಿನ್ನಾಗಿ ಸ್ಲೈಸ್ ಮಾಡಬೇಕಾಗ್ತದೆ. ಸೊ ಅದು ನಾವು ಮನೆಯಲ್ಲಿ ತಂದು ಹಾಗೆ ಸ್ಲೈಸ್ ಮಾಡಲಿಕ್ಕೆ ಆಗೋದಿಲ್ಲ, ಅಷ್ಟು ನೀಟಾಗಿ ಬರುವುದಿಲ್ಲ. ಹಾಗಾಗಿ ನಾವು ಅಲ್ಲೇ ಮಾರ್ಕೆಟಲ್ಲೇ ಫಿಶ್ ಕ್ಲೀನ್ ಮಾಡುವವರು ಇರ್ತಾರೆ, ಅವರೇ ನೀಟಾಗಿ ಸ್ಲೈಸ್ ಎಲ್ಲ ಮಾಡಿ ಕೊಡ್ತಾರೆ. ಹಾಗೆ ನಾವು ಅವರ ಹತ್ರನೇ ಒಂದು kgಗೆ 20 rupees ಹಾಗೆ ಕೊಟ್ಟು ಅವರ ಹತ್ರನೇ ಕ್ಲೀನ್ ಮಾಡಿಸಿ ಹಾಗೆ ನೀಟಾಗಿ ಸ್ಲೈಸ್ ಮಾಡಿಸಿ ತಗೊಂಡಿದ್ದೇವೆ. ಫಿಶ್ ಆದರೂ ನಾವು ಮಾರ್ಕೆಟಲ್ಲಿ ಕ್ಲೀನ್ ಮಾಡಿಸಿದ್ರು ಕೂಡ ನಾವು ಮನೆಗೆ ತಂದು ಅದನ್ನು ಒಂದ್ಸತಿ ನೀಟಾಗಿ ವಾಶ್ ಮಾಡಬೇಕಾಗ್ತದೆ. ಸೊ ನಾನಿಲ್ಲಿ ಮೀನನ್ನು ಮನೆಗೆ ತಗೊಂಡು ಬಂದಿದ್ದೀವಿ. ಹಾಗೆ ಅದನ್ನು ನಾನೊಂದು 3 ಸರ್ತಿ ನೀರಲ್ಲಿ ಹಾಕಿ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಮೀನು ಯಾವುದೇ ಮೀನು ಫ್ರೈ ಮಾಡೋದಾದರೂ ನಾನು ಮೊದಲಿಗೆ ಅದನ್ನು ಕ್ಲೀನ್ ಮಾಡಿ ಅದನ್ನು ವಾಶ್ ಮಾಡಿ ಅದಕ್ಕೆ ಉಪ್ಪು ಮತ್ತು ಲಿಂಬೆ ರಸ ಹಾಗೆ ಅರಿಶಿನ ಪುಡಿ ಹಾಕಿ ಇಡ್ತೇನೆ. ಹಾಗೆಯೇ ನಾನು ಈ ಅಂಜಲ್ ಸ್ಲೈಸನ್ನು ಕೂಡ, ಇದು ಸ್ಲೈಸ್ ಸ್ವಲ್ಪ ಜಾಸ್ತಿ ಇದ್ದ ಕಾರಣ ಮತ್ತು ಅದು ತುಂಬ ಸಾಫ್ಟ್ ಇರುವ ಕಾರಣ ಒಂದೊಂದೇ ಲೇಯರಲ್ಲಿ ಇಟ್ಟು ಅದಕ್ಕೆ ಉಪ್ಪು, ಅರಶಿನ ಪುಡಿ ಹಾಗೆ ಲಿಂಬೆ ರಸವನ್ನು ಹಾಕಿ ಒಂದು ಪ್ಲಾಸ್ಟಿಕ್ಕಿನ ಬೌಲಲ್ಲಿ ಹಾಕಿ ಇಡ್ತಾ ಇದ್ದೇನೆ. ಇದನ್ನು 1 hour ಮಿನಿಮಮ್ 1 hour ನಾವು ಮ್ಯಾರಿನೇಟ್ ಆಗಲಿಕ್ಕೆ ಇಡಲೇಬೇಕು. ಸೊ ಹೀಗೆ ಮಾಡೋದ್ರಿಂದ ಮೀನು ಚೆನ್ನಾಗಿ ಉಪ್ಪು ಮತ್ತು ಹುಳಿಯನ್ನು ಎಳ್ಕೊಳ್ಳುತ್ತೆ. ಹಾಗೆ ಅರಿಶಿನ ಪುಡಿ ಹಾಕೋದ್ರಿಂದ ಅದರ ಸ್ಮೆಲ್ ಕೂಡ ಕಡಿಮೆ ಆಗುತ್ತೆ. ಹಾಗೆ ನಮಗೆ ಮಸಾಲ ಹಾಕಿ ಜಾಸ್ತಿ ಹೊತ್ತು ಇದನ್ನು ಮ್ಯಾರಿನೇಟ್ ಆಗಲಿಕ್ಕೆ ಇಡಬೇಕಂತೇನಿಲ್ಲ. ಸೊ ಈಗಲೇ ಒಳ್ಳೆ ಮ್ಯಾರಿನೇಟ್ ಆಗಿರ್ತದಲ್ಲ. ಒಂದು 3 ಪೀಸ್ ಫಿಶನ್ನು ಫ್ರೈ ಮಾಡ್ತಾ ಇದ್ದೇನೆ. ಹಾಗೆ ಇದಕ್ಕೆ ನಾವು ಫಿಶ್ ಫ್ರೈ ಮಾಡಲಿಕ್ಕೆ ಮನೆಯಲ್ಲಿ ಮಸಾಲವನ್ನು ತಯಾರು ಮಾಡ್ಕೊಳ್ತೀವಲ್ಲ, ಹಾಗೆ ನಾನು ಮನೆಯಲ್ಲೇ ಮಸಾಲ ತಯಾರು ಮಾಡ್ಕೊಳ್ಳಿಕ್ಕೆ ಒಂದು ಪಾತ್ರೆಯಲ್ಲಿ ಒಂದು 15-20 ಒಣಮೆಣಸು ಹಾಕಿ ಅದು ಮುಳುಗುವಷ್ಟು ನೀರು ಹಾಕಿ ಅದನ್ನು ಬಿಸಿ ಆಗಲಿಕ್ಕೆ ಮುಚ್ಚಳ ಮುಚ್ಚಿ ಇಡ್ತಾ ಇದ್ದೀನಿ. ಈಗ ಈ ಮೆಣಸು ಬಿಸಿ ನೀರಲ್ಲಿ ಕುದಿ ಬಂದಿದೆ. ಹಾಗೆ ನಾನೀಗ ಗ್ಯಾಸನ್ನು ಆಫ್ ಮಾಡಿ ಇದಕ್ಕೆ ಬೇರೆ ಮಸಾಲೆ ಎಲ್ಲ ತೆಗೆದಿಟ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ತಗೊಳ್ತಾ ಇದ್ದೇನೆ. ಹಾಗೆ ಒಂದು 1/4 ಸ್ಪೂನ್ ಆಗುವಷ್ಟು ಓಂ ಕಾಳನ್ನು ತಗೊಳ್ತಾ ಇದ್ದೇನೆ. ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕಾಳು ಮೆಣಸನ್ನು ಕೂಡ ತಗೊಳ್ತಾ ಇದ್ದೇನೆ ಇಲ್ಲಿ. ಹಾಗೆ ಇದಕ್ಕೆ ಒಂದು 8 ಎಸಳಾಗುವಷ್ಟು ಬೆಳ್ಳುಳ್ಳಿ, ಹಾಗೆ 1.5 ಇಂಚ್ ಆಗುವಷ್ಟು ಶುಂಠಿಯನ್ನು ಕೂಡ ಕಟ್ ಮಾಡಿ ತಗೊಳ್ತಾ ಇದ್ದೇನೆ. ಈಗ ಒಂದು ಮಿಕ್ಸಿ ಜಾರ್ಗೆ ನಾನು ಬೇಯಿಸಿಟ್ಕೊಂಡಿರುವಂಥ ಕೆಂಪು ಒಣಮೆಣಸನ್ನು ತಗೊಂಡಿದ್ದೇನೆ. ಹಾಗೆ ಎಲ್ಲ ಮಸಾಲ ಪದಾರ್ಥ ತೆಗೆದಿಟ್ಕೊಂಡಿದ್ದೆಲ್ಲ ಅದನ್ನೆಲ್ಲ ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 1/4 ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ಕೂಡ ತಗೊಂಡಿದ್ದೀನಿ. ಹಾಗೆ ಒಂದು ಸಣ್ಣ ಲಿಂಬೆ ಗಾತ್ರದ ಹುಣಸೆ ಹಣ್ಣನ್ನು ಕೂಡ ಇದೇ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಒಳ್ಳೆ ಸ್ಮೂತ್ ಪೇಸ್ಟ್ ಮಾಡಲಿಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೋಡಿ, ಈಗ ಒಳ್ಳೆ ಸ್ಮೂತ್ ಪೇಸ್ಟ್ ಆಗಿದೆ. ನಾನು ಮೀನಿಗೆ ಈ ಮಸಾಲ ಅಪ್ಲೈ ಮಾಡಲಿಕ್ಕೆ ಒಂದು ಪ್ಲೇಟಲ್ಲಿ ಒಂದು 3 ಸ್ಪೂನ್ ಆಗುವಷ್ಟು ಮಸಾಲ ತಗೊಂಡಿದ್ದೇನೆ. ಹಾಗೆ ಅದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೇನೆ. ಹಾಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಹಾಕ್ಕೊಂಡು ಅದನ್ನು ನೀಟಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಸಾಲಕ್ಕೆ ನಾವೀಗ ಅಕ್ಕಿ ಹಿಟ್ಟು ಮತ್ತು ಉಪ್ಪು ಸೇರಿಸಿದ್ದೇವಲ್ಲ, ಹಾಗೆ ಅದನ್ನು ನೀಟಾಗಿ ಒಂದು ಸತಿ ಕಲಸಿ ನೆಕ್ಸ್ಟ್ ನಾವು ಅದನ್ನು ಮೀನಿಗೆ 2 ಬದಿಗೆ ನೀಟಾಗಿ ಹಚ್ಕೊಳ್ಬೇಕು. ನಾನಿಲ್ಲಿ ಒಂದು 3 ಪೀಸ್ ಅಂಜಲ್ ಪೀಸನ್ನು ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ನಾನು ಆ 3 ಪೀಸಿಗೆ ಎಷ್ಟು ಬೇಕಷ್ಟು ಮಸಾಲವನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೇನೆ 2 ಸೈಡಿಗೆ ಸಹ. ಈಗ ಮೀನಿಗೆ ನಾನು ಮಸಾಲ ಹಚ್ಚಿಟ್ಟು ಒಂದು 15 ನಿಮಿಷ ಆಗಿದೆ, ಸಾಕು. ಯಾಕಂದರೆ ನಾನು ಆಗಲೇ ಹೇಳಿದಾಗೆ
ನಾವು ಉಪ್ಪು ಹುಳಿ ಎಲ್ಲ ಆಲ್ರೆಡಿ ಹಾಕಿರೋದ್ರಿಂದ ಮೀನು ನೀಟಾಗಿ ಉಪ್ಪು ಹುಳಿ ಹೀರ್ಕೊಂಡಿರುತ್ತೆ. ಸೊ ನಾವೀಗ ಮಸಾಲವನ್ನು ಹಚ್ಚಿ ಒಂದು 15 ಮಿನಿಟ್ಸ್ ಎಷ್ಟು ಕೂಡ ಸಾಕಾಗ್ತದೆ. ಜಾಸ್ತಿ ಟೈಮ್ ಇದ್ದರೆ ನೀವು ಜಾಸ್ತಿ ಟೈಮ್ ಕೂಡ ಇಟ್ಕೊಳ್ಬೋದು. ನಾನಿವತ್ತು ಫಿಶ್ ಫ್ರೈಯನ್ನು ಕಬ್ಬಿಣದ ತವದಲ್ಲಿ ಮಾಡ್ತಿದ್ದೇನೆ. ನಾನು ಯೂಶ್ವಲಿ ಫಿಶ್ ಫ್ರೈಯನ್ನು ಕಬ್ಬಿಣದ ತವದಲ್ಲೇ ಮಾಡೋದು. ಹಾಗೆ ಇವತ್ತು ಸಹ ನಾನು ಕಬ್ಬಿಣದ ತವದಲ್ಲಿ ಮಾಡ್ತಾ ಇದ್ದೇನೆ. ಹಾಗೆ ಈ ಕಬ್ಬಿಣದ ತವದಲ್ಲಿ ಮಾಡೋದ್ರಿಂದ ನಮ್ಮ ಹೆಲ್ತಿಗೆ ಯಾವುದೇ ಎಫೆಕ್ಟ್ ಇಲ್ಲ. ಇದರಿಂದ ನಮಗೆ ಬೆನಿಫಿಟ್ಸ್ ಹೊರತು ಎಫೆಕ್ಟ್ ಏನು ಕೂಡ ಇಲ್ಲ. ಬಟ್ ಇದಕ್ಕೆ ಎಂತ ಹೇಳಿದರೆ ಸ್ವಲ್ಪ ಜಾಸ್ತಿ ಎಣ್ಣೆ ಬೇಕಾಗ್ತದೆ. ಕೆಲವೊಮ್ಮೆ ಎಣ್ಣೆ ಕಡಿಮೆ ಆದರೆ ಇದು ಫಿಶ್ ಎಲ್ಲ ಏಳುವುದಿಲ್ಲ, ಅಂದರೆ ತಳ ಹಿಡಿತದೆ. ಹಾಗೆ ಇದನ್ನು ನಾವು ವಾಶ್ ಮಾಡಿ ತೆಗೆದಿಡುವಾಗ ಕೂಡ ಹಾಗೆಯೇ ಅದಕ್ಕೆ ವಾಶ್ ಮಾಡಿ ಆಯಿಲ್ ಅಪ್ಲೈ ಮಾಡಿ ತೆಗೆದಿಡಬೇಕಾಗ್ತದೆ. ಹಾಗೆ ಇಟ್ಟರೆ ನಮಗೆ ಈ ಫಿಶ್ ಎಲ್ಲ ಫ್ರೈ ಮಾಡುವಾಗೆಲ್ಲ ಸ್ವಲ್ಪ ಈಸಿಯಾಗಿ ಎದ್ದು ಬರ್ತದೆ. ಬಟ್ ನಾವಿದರಲ್ಲಿ ಫಿಶ್ ಫ್ರೈ ಎಲ್ಲ ಮಾಡುವಾಗ ಸ್ವಲ್ಪ ಹ್ಯಾಂಡಲ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಅಂದರೆ ಅದನ್ನು ಫಿಶನ್ನೆಲ್ಲ ನೀಟಾಗಿ ಸ್ವಲ್ಪ ಸಾಫ್ಟಾಗಿ ಎಬ್ಬಿಸಬೇಕಾಗ್ತದೆ. ಹಾಗೆ ಅದನ್ನು ಫ್ಲಿಪ್ ಮಾಡಿ ಹಾಕುವಾಗ ಸಹ ಅಷ್ಟೇ ಸ್ವಲ್ಪ ಆರಾಮದಲ್ಲಿ ನೋಡಿಕೊಂಡು ಹಾಕಬೇಕಾಗ್ತದೆ. ಇದ್ದರೆ ಮೀನೆಲ್ಲ ಪುಡಿಯಾಗುವ ಚಾನ್ಸಸ್ ಇರ್ತದೆ. ಸೊ ಅದನ್ನು ಸ್ವಲ್ಪ ಸ್ಲೋ ಆಗಿ ಮಾಡಿದರೆ ಒಳ್ಳೆಯದು. ಈಗ ಈ ಅಂಜಲನ್ನು ಎರಡೂ ಬದಿಯನ್ನು 5 ನಿಮಿಷ ಬೇಯಿಸ್ತಾ ಇದ್ದೇನೆ. ಹಾಗೆ ನಾನು ಫ್ಲೇಮ್ ಕೂಡ ಮೀಡಿಯಮಲ್ಲಿ ಇಟ್ಕೊಂಡಿದ್ದೇನೆ. ಹೈಯಾಗಿ ಇಟ್ಕೊಳ್ಬೇಡಿ, ಯಾಕಂದರೆ ಅದು ಕಪ್ಪಾಗಿ ಅದು ಅಡಿ ಹಿಡಿಯುತ್ತದೆ. ಫ್ಲೇಮನ್ನು ಜಾಸ್ತಿ ಇಟ್ಕೊಳ್ಳಿಕ್ಕೆ ಹೋಗಬಾರ್ದು ಈ ಫಿಶ್ ಫ್ರೈ ಮಾಡುವಾಗ, ಯಾಕಂದರೆ ಅದು ಕಪ್ಪಾಗ್ತದೆ ಫಿಶ್, ಹಾಗೆ ನೀಟಾಗಿ ಬೇಯುವುದಿಲ್ಲ. ಸೊ ಹೀಗೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಮೆಲ್ಲಕ್ಕೆ ಬೇಯಿಸೋದೇ ಬೆಸ್ಟ್. ಜಾಸ್ತಿ ಏನು ಹೊತ್ತು ಹಿಡಿಯುವುದಿಲ್ಲ ಈ ಫಿಶ್ ಫ್ರೈ ಆಗಲಿಕ್ಕೆ. ಇದು ಸ್ವಲ್ಪ ಒಂದು 5 ಮಿನಿಟ್ಸಲ್ಲಿ ನೀಟಾಗಿ ಫಿಶ್ ಬೇಯ್ತದೆ. ಸೊ ಈಗ ಈ ಫಿಶ್ ಬೆಂದಿದೆ. ನಾನೀಗ ಇದನ್ನು ಒಂದು ಪ್ಲೇಟಲ್ಲಿ ತೆಗೆದಿಡ್ತಾ ಇದ್ದೇನೆ. ಹಾಗೆ ನಮ್ಮದು ನೆಕ್ಸ್ಟ್ ಪ್ರೊಸೀಜರ್ ಮೇಯ್ನ್ ನಮ್ಮ ನಾರಾಯಣ್ ಸ್ಟೈಲಲ್ಲಿ ಬರ್ತದಲ್ಲ ಪೌಡರ್. ಸೊ ಆ ಪೌಡರನ್ನು ನಾವು ರೆಡಿ ಮಾಡುವ. ಹೇಗೆ ಮಾಡೋದು ಅಂತ ನಾನು ನಿಮಗೆ ಈಗ ತೋರಿಸ್ತೇನೆ. ನಾನೀಗ ಈ ಪೌಡರ್ ಮಾಡ್ಕೊಳ್ಳಿಕ್ಕೆ ಆ ಸೇಮ್ ಮಸಾಲದಿಂದ ಒಂದು 3 ಸ್ಪೂನ್ ಆಗುವಷ್ಟು ಮಸಾಲ. ಸೊ ಆ 3 ಸ್ಪೂನ್ ಮಸಾಲಕ್ಕೆ 1 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೇನೆ. ಈ ಅಕ್ಕಿ ಹಿಟ್ಟು ಯಾಕೆ ಹಾಕೊಳ್ಳೋದು ಅಂದರೆ ಆ ಮಸಾಲ ಗರಿ ಗರಿಯಾಗಿ ಬರಬೇಕಂತ, ಕ್ರಿಸ್ಪಿಯಾಗಿ ಬರ್ತದೆ. ಸೊ ತಿನ್ನುವಾಗ ಒಳ್ಳೆ ಆ ನಾರಾಯಣ ಸ್ಟೈಲ್ ನಮಗೆ ಒಂದು ಫೀಲ್ ಕೊಡ್ತದೆ. ಸೊ ಹಾಗಾಗಿ ನಾನಿಲ್ಲಿ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಹೇಳ್ಬೋದು ನಾವು ಅಕ್ಕಿ ಹಿಟ್ಟು ಅಂತೇಳಿ. ಸೊ ಈಗ ಇದನ್ನು ಅಕ್ಕಿ ಹಿಟ್ಟು, ಮಸಾಲ ಹಾಗೆ ಉಪ್ಪು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಹಾಗೆ ಇದಕ್ಕೆ ಸ್ವಲ್ಪ ನೀರು ಕೂಡ ಹಾಕ್ಕೊಳ್ಬೇಕು. ಇದಂದರೆ ಕನ್ಸಿಸ್ಟೆನ್ಸಿ ಸ್ವಲ್ಪ ನೀರಾಗಿರಬೇಕು. ಕನ್ಸಿಸ್ಟೆನ್ಸಿ ನೀವು ವಿಡಿಯೋದಲ್ಲಿ ನೋಡ್ಬೋದು. ಹಾಗೆ ಮಸಾಲ ಅಷ್ಟು ನೀರಾಗಿದ್ದರೆ ಸಾಕು. ಸೊ ಈಗ ಈ ಮಸಾಲವನ್ನು ನಾನು ಗ್ಯಾಸ್ನಲ್ಲಿ ಒಂದು ನಾನ್ ಸ್ಟಿಕ್ ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಈ ಮಸಾಲವನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಇಲ್ಲಿ ನಾನ್ ಸ್ಟಿಕ್ ತವನೇ ಯಾಕೆ ಯೂಸ್ ಮಾಡ್ಕೊಳ್ತಿದ್ದೇನೆ ಅಂತ ಒಂದು ಕ್ವೆಶ್ಚನ್ ಆಗ್ಬೋದು. ಯಾಕೆಂತ ಹೇಳಿದರೆ ಈ ಮಸಾಲ ಮಾಡಲಿಕ್ಕೆ ನಾವು ನಾನ್ ಸ್ಟಿಕ್ ತವವೇ ಯೂಸ್ ಮಾಡಬೇಕಾಗ್ತದೆ. ಇಲ್ಲದಿದ್ದರೆ ನಾವು ಈ ಕಬ್ಬಿಣದ ತವದಲ್ಲಿ ಮಾಡಿದರೆ ಮಸಾಲ ಅದಕ್ಕೆ ಅಂಟಿ ಹಿಡಿತದೆ, ನೀಟಾಗಿ ಎಬ್ಬಿಸಲಿಕ್ಕೆ ಆಗೋದಿಲ್ಲ. ಹಾಗೆಯೇ ಎಬ್ಬಿಸಿದರೆ ಕೂಡ ಆ ನಾರಾಯಣ್ ಹೋಟೆಲ್ ಸ್ಟೈಲ್ ಟೆಕ್ಸ್ಚರ್ ಬರುವುದಿಲ್ಲ. ಸೊ ನಾವಿದಕ್ಕೆ ನಾನ್ ಸ್ಟಿಕ್ ತವವನ್ನೇ ಯೂಸ್ ಮಾಡಬೇಕಾಗ್ತದೆ. ಸೊ ನಾನ್ ಸ್ಟಿಕ್ ತವದಲ್ಲಿ ಹೀಗೆ ಮಸಾಲ ಫ್ರೈ ಮಾಡೋದ್ರಿಂದ ನೀಟಾಗಿ ಆ ಪುಡಿಯಾಗಿ ಮಸಾಲ ಬರ್ತದೆ. ಸೊ ನೋಡಿ, ಈಗ ನಾನು ಈ ಮಸಾಲ ಫ್ರೈ ಮಾಡಿ ಆಗಿದೆ. ಹಾಗೆ ನೀವು ನೋಡ್ತಿರ್ಬೋದು ಹೇಗೆ ಪುಡಿಯಾಗಿ ಆ ಮಸಾಲ ಬಂದಿದೆ ಅಂತೇಳಿ. ಈಗ ಆ ಮಸಾಲವನ್ನು ನಾನು ಈ ಫ್ರೈ ಮಾಡಿಟ್ಟಂತಹ ಅಂಜಲ್ ಫಿಶ್ ಮೇಲೆ ಹಾಕ್ಕೊಳ್ತಾ ಇದ್ದೇನೆ. ಈಗ ನನ್ನ ಹಸ್ಬೆಂಡ್ ಮತ್ತು ಮಗನಿಗೆ ಈ ಫಿಶ್ ಫ್ರೈಯನ್ನು ಟೇಸ್ಟ್ ಮಾಡಲಿಕ್ಕೆ ಹೇಳುವ. ನೋಡು ಅವರು ಹೇಗೆ ರೆಸ್ಪಾಂಡ್ ಮಾಡ್ತಾರೆ ಅಂತ, ಹೇಗಾಗಿದೆ ಅಂತ ಹೇಳ್ತಾರೆ ನೋಡುವ. ಸೊ ನಾನೀಗ ಕೊಡ್ತಾ ಇದ್ದೇನೆ. ಇಬ್ಬರು ಕೂಡ ಟೇಸ್ಟ್ ಮಾಡ್ತಾ ಇದ್ದಾರೆ. ನನ್ನ ಮಗನಿಗೆ ಖುಷಿಯಾಗಿದೆ. ಸೊ ಸೂಪರ್ ಹೇಳ್ತಾ ಇದ್ದಾನೆ. ಅವನಿಗೆ ಫಿಶ್ ಫ್ರೈ ಅಂದರೆ ತುಂಬ ಇಷ್ಟ. ಹಾಗೆ ನಾವು ಯಾವಾಗಲೂ ಅವನಿಗೆ ಫಿಶ್ ಎಲ್ಲ ಕೊಡ್ತಾ ಇರ್ತೇವೆ. ನೀವು ಕೂಡ ಈ ಫಿಶ್ ಫ್ರೈ ರೆಸಿಪಿಯನ್ನು ಒಂದು ಸತಿ ಮನೇಲಿ ಟ್ರೈ ಮಾಡಿ. ನಿಮಗೆ ಕೂಡ ಖಂಡಿತ ಇಷ್ಟ ಆಗ್ತದೆ. ಹಾಗೆ ನೀವು ನಾರಾಯಣ್ ಹೋಟೆಲಲ್ಲಿ ಈ ಫಿಶ್ ಫ್ರೈ ಟೇಸ್ಟ್ ಮಾಡಿದರೆ ನಿಮಗೆ ಖಂಡಿತ ಅದರ ಫೀಲಿಂಗ್ ಸಿಗ್ತದೆ.
ಹಾಗೆ ನಾವು ಯಾವಾಗಲೂ ಹೋಟೆಲಲ್ಲಿ ಹೋಗಿ ತಿನ್ಲಿಕ್ಕೆ ಆಗೋದಿಲ್ಲ. ಸೊ ಮನೆಯಲ್ಲಿ ನಮಗೆ ಅದರ ರೆಸಿಪಿ ಗೊತ್ತಾದರೆ, ಹಾಗೆ ಇಷ್ಟು ಈಸಿಯಲ್ಲಿ ಮಾಡ್ಬೋದಂತ ಗೊತ್ತಾದರೆ ಖಂಡಿತವಾಗಿ ಸಹ ಟ್ರೈ ಮಾಡ್ಬೋದಲ್ಲ. ಹಾಗೆ ಒಂದ್ಸತಿ ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಹೇಳಿ ಹೇಗಾಗಿದೆ ಅಂತ ಹೇಳಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಜನ ತುಳುಟು ವೀಡಿಯೋ ಮಲ್ಪಲೆ ಪಂದಕ್ಕೆ ಏನೊಂದುಲ್ಲಾರು ಖಂಡಿತವಾದ್ಲೆ ನಾನು ತುಳುಟು ವೀಡಿಯೋ ಮಲ್ಪೆ. ಐನಾತ್ ಬೇಗಡ್ ಯಾನ್ ತುಳು ವೀಡಿಯೋ ಮಲ್ತು ಬಿಡ್ಪೆ. ಸೊ ಮಾತೆರ್ಲ ಸಬ್ಸ್ಕ್ರೈಬ್ ಮಲ್ಪಲೆ.